ದೇವರ ಆಶೀರ್ವಾದದಿಂದ UDF ಸರ್ಕಾರ ಆಡಳಿತಕ್ಕೆ ಬಂದರೆ ಅದೇ ರೀತಿಯ ಮಾದರಿಯಲ್ಲಿ ನುಡಿದಂತೆ ನಡೆದ ಸರ್ಕಾರ ಎನ್ನುವಂತಹ ಒಂದು ಮೆಚ್ಚುಗೆ ನಮ್ಮ ಕೇರಳದಲ್ಲಿ ಕೂಡ ಬರ್ತದೆ. ಮಂಜೇಶ್ವರದಲ್ಲಿ UDF ಪಂಚಾಯತ್ ಸಮಾವೇಶಗಳು ಪೂರ್ಣ. ಮಂಜೇಶ್ವರದ ಚುನಾವಣಾ ಗೆಲುವಿಗಾಗಿ ಆಯೋಜಿಸಲಾದ ಪಂಚಾಯತ್ ಸಮಾವೇಶಗಳು ಪೂರ್ಣಗೊಂಡಿವೆ. UDF ಅಭ್ಯರ್ಥಿ AKM ಅಶ್ರಫ್ ಅವರ ಚುನಾವಣೆಯ ಗೆಲುವಿಗಾಗಿ ಆಯೋಜಿಸಲಾದ ಪಂಚಾಯತ್ ಸಮಾವೇಶಗಳು ಪೂರ್ಣಗೊಂಡಿವೆ. ಇದರೊಂದಿಗೆ ಪ್ರಚಾರವು 2ನೇ ಹಂತವನ್ನು ತಲುಪಿದೆ. ಮಂಜೇಶ್ವರಂ ಪಂಚಾಯತ್ ಸಮಾವೇಶವನ್ನು ಕರ್ನಾಟಕ ಗೇರು ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಮಮತಾ ಗಟ್ಟಿ ಉದ್ಘಾಟಿಸಿದರು. UDF ಪಂಚಾಯತ್ ಅಧ್ಯಕ್ಷ ಅಜೀಜ್ ಹಾಜಿ ಅಧ್ಯಕ್ಷತೆ ವಹಿಸಿದ್ದರು. ಸಂಚಾಲಕ ಹನೀಫ್ ಪಡಿഞ്ഞാർ ಸ್ವಾಗತಿಸಿದರು. ಮಂಜುನಾಥ ಆಳ್ವಾ, ಅಜೀಜ್ ಮರಿಕೆ, ಸೋಮಶೇಖರ್, DMK ಮೊಹಮ್ಮದ್, ಲಕ್ಷ್ಮಣ ಪ್ರಭು, TA ಮೂಸಾ, M ಅಬ್ಬಾಸ್, AK ಆರಿಫ್, ಸೈಫುಲ್ಲಾ ತಂಗಳ್, ಅಬ್ದುಲ್ಲಾ ಬಾವ ಹಾಜಿ, ಅಬ್ದುಲ್ ಹಮೀದ್ ಪಚ್ಚಂಬಾಡಿ, ಅರ್ಷಾದ್ ವರ್ಕಾಡಿ, ಇರ್ಫಾನಾ ಇಕ್ಬಾಲ್, ಮುಂತಾಜ್ ಸಮೀರ್, ಬಶೀರ್ ಕನಿಲಾ, A ಮುಕ್ತಾರ್, ಪ್ರಶಾಂತಿ, ಫ್ರಾನ್ಸಿಸ್ ಮೊಂತೆರೋ, ಓಂ ಕೃಷ್ಣ ಅಟ್ಕತ್ತೊಟ್ಟಿ ಮಾತನಾಡಿದರು. ಯಾವ ರೀತಿಯಲ್ಲಿ ಮಹಿಳೆಯರಿಗೆ 5 ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು. ಇವತ್ತು ಯಶಸ್ವಿ ಸರ್ಕಾರ ಅಂತೇಳಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ದೇಶದಲ್ಲೇ ನಂಬರ್ 1 ಆಗಿ ಇವತ್ತು ಪರಿಣಮಿಸಿದೆ ಅನ್ನೋದನ್ನು ಕೂಡ ನಾನು ಅಭಿಮಾನದಿಂದ ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.